ರಾಕೇಶ್ ಪೂಜಾರಿ ಲಗ್ನದಿಂದ ಚಿನ್ನವನ್ನು ಇಲ್ಲಿಗೆ ತಂದಂತ ರಾಕೇಶ್ ಪೂಜಾರಿ ಅವರನ್ನು ನಾವು ಗುರುತಿಸಿಕೊಳ್ಳುತ್ತಾ ಇದೀಗ ಹ್ಯಾಟ್ ಟೈಲ್ಸ್ ಬ್ರೇಕ್ ಸಣ್ಣ ಮಕ್ಕಳಿಂದ ಕುಮಾರಿ ಅನ್ವಿತಾ ಹಾಗೂ CS ರಾವ್ ಚಪ್ಪಾಳೆ ಇದ್ರೆ ಮಕ್ಕಳು ಬಾಳಲಿ 3 ಜನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಬಲಬದಿಯಲ್ಲಿದ್ದಂತ ಚೈತ್ರ ಸಾಲಿಯಾನ್ ಈಗಾಗಲೇ 3 ದೇಶಗಳಿಗೆ ಹೋಗಿ ತಮ್ಮ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದ್ದಾರೆ. ಮಾತ್ರವಲ್ಲದೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಈ ಬಾಲಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಯ ಪ್ರೋತ್ಸಾಹದ ಅಗತ್ಯವಿದೆ. ಆತ್ಮರಕ್ಷಣೆಯ ಕಲೆ ಇದೀಗ ನಿಮ್ಮ ಮುಂದೆ ರಾಕೇಶ್ ಪೂಜಾರಿ ಬಹಳಷ್ಟು ಒಳ್ಳೆಯ ಒಂದು ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅವರ ಈ ಪ್ರೌಢಿಮೆಯನ್ನು ನಾವೆಲ್ಲ ನೋಡೋಣ. ವೆಲ್ಕಮ್ ರಾಕೇಶ್ ಪೂಜಾರಿ. ಟೈಲ್ಸ್ಗಳು ಪುಡಿ ಪುಡಿ. ಇದೀಗ ಆತ್ಮರಕ್ಷಣೆಯ ಕಲೆ ಇದರ ಒಂದು ಅಂಗ. ಹರ್ಷಿತ್, ರಂಜಿತ್, ಪ್ರಶಾಂತ್, ಚೈತ್ರ, ರಾಕೇಶ್, ಜಾನೀಶ್, ವೆಲ್ಕಮ್ ಯು ಆಲ್. ನಮಗೆಲ್ಲ ನಿರಂತರವಾದ ಅಭ್ಯಾಸದಿಂದ ಮಾತ್ರ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಚೈತ್ರ ಸಾಲಿಯಾನ್ ಹಾಗೂ ಹರ್ಷಿತಾ ಸಾಲಿಯಾನ್. ಚೈತ್ರ ಸಾಲಿಯಾನ್ and ಹರ್ಷಿತಾ ಸಾಲಿಯಾನ್ in action.
ಅಭಿನಂದನೆಗಳು. ಅಭಿನಂದನೆಗಳು. ಇದೀಗ ಹಾಸುಕಲ್ಲಿನ ಬ್ರೇಕ್ ಮಾಡೋದು. ದೇವಸ್ಥಾನದ ಅಂಗಣಗಳಿಗೆ ಹಾಸುಕಲ್ಲನ್ನು ಹಾಕ್ತಿದ್ರು. ಹಾಗೆ ಇದೊಂದು ಸ್ವಲ್ಪ ಸಣ್ಣ ಹಾಸುಕಲ್ಲು, ಅದನ್ನು ಬರೀ ಹೊಟ್ಟೆಯ ಮೇಲೆ ಒಡೆದು ಹಾಕುವಂತಹ ಒಂದು ಆಟ. ಇದನ್ನು ನಿಮ್ಮೆದುರಿಗೆ ತೋರಿಸಲಿಕ್ಕೆ ಬರ್ತಿದ್ದಾರೆ ನಮ್ಮೂರ ಹುಡುಗ ರಾಕೇಶ್. ಶ್ರೀಲಂಕಾದಲ್ಲಿ 2 ಚಿನ್ನದ ಪದಕ, ಕನ್ಯಾಕುಮಾರಿಯಲ್ಲಿ ನಡೆದಂತ ರಾಷ್ಟ್ರೀಯ ಪಂದ್ಯಕೂಟದಲ್ಲಿ ಗ್ರ್ಯಾಂಡ್ ಚಾಂಪಿಯನ್ ಗಳಿಸಿದ ರಾಕೇಶ್ ಅವರಿಂದ ಅತ್ಯಂತ ಕ್ಲಿಷ್ಟಕರವಾದಂತ ಒಂದು ಪ್ರದರ್ಶನ. ಬಹಳ 4x4 ಇಂಚಿನ ಒಂದು, ಬಹುಶಃ ನಮಗೆ ಭೀಷ್ಮನ ನೆನಪಾಗಬೇಕು. ಈಗ ಕೂಡ ಭೀಷ್ಮರಿದ್ದಾರೆ ಇಲ್ಲಿ ರಾಕೇಶ್ ಪೂಜಾರಿ ಮೂಲಕ. ಇಲ್ಲಿ ಶರಶೈಲಿಯಲ್ಲಿರುವ ಭೀಷ್ಮನಲ್ಲ, ಒಂದು ಪ್ರತಿಷ್ಠಿತ ಆಟದ ಒಬ್ಬ ಆಟಗಾರ. ಸ್ವಲ್ಪ ಬಹಳ ಜಾಗರೂಕತೆಯಿಂದ ಆಟ ಆಡಬೇಕಾದ ಪರಿಸ್ಥಿತಿ ಇದೆ. ಎಲ್ಲರ ಶುಭ ಆಶೀರ್ವಾದ ಈ ಬಾಲಕರಿಗೆ ಬೇಕು. ಎಲ್ಲರ ಚಪ್ಪಾಳೆಯ ಪ್ರೋತ್ಸಾಹ ಇರಬೇಕು. ರಾಕೇಶ್ ಪೂಜಾರಿಯವರನ್ನು ಸ್ವಲ್ಪ ಸಮಾಧಾನದಿಂದ ಮೇಲೆತ್ತಿ ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ವಂದನೆಗಳು, ಅಭಿನಂದನೆಗಳು. ಆಟ ಮುಂದುವರಿಯುತ್ತದೆ. ಹರ್ಷಿತಾ ವಿಸಾಲ್ಯಾನ್ ಹಾಗೂ ವರ್ಷಿತಾ ಅವರಿಂದ ಟೈಲ್ ಬ್ರೇಕ್ ಟು ಎಲ್ಬೋ, ಒಣಕೈಯಿಂದ ಟೈಲ್ ಬ್ರೇಕ್. ಅದನ್ನು ಅರೇಂಜ್ ಮಾಡುವುದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೊಣಕೈಯ ಮೂಲಕ
ಎಲ್ಬೋ ಮೂಲಕ ಟೈಲ್ಸ್ ಅನ್ನು ಒಡೆಯುವ ಒಂದಾಟ. ಚಪ್ಪಾಳೆ ಕಡಿಮೆ ಇದೆ. ಅಭಿನಂದನೆಗಳು ಕರಾಟೆ ಪಟುಗಳಿಗೆ. ಸ್ಪರ್ಧೆ ನಡೀತಾ ಇದೆ. ಆಗ ಎಲ್ಬೋ ಮೂಲಕ, ಇದೀಗ ಕಿಕ್ ಕಾಲಿನ ಹೊಡೆತದ ಮೂಲಕ ಟೈಲ್ಸ್ ಬ್ರೇಕ್. ಅಭಿನಂದನೆಗಳು. ಅಭಿನಂದನೆಗಳು. ಮಣ್ಣಿನ ವಸ್ತುಗಳನ್ನು, ಕಲ್ಲನ್ನು ಹೊಡೆದಾಯಿತು. ಇದೀಗ ಮರದ ರೀಪನ್ನು ಬ್ರೇಕ್ ಮಾಡುವ ಆಟ. ಇದಕ್ಕಾಗಿ ರಾಕೇಶ್ ಮಸಲ್ಸ್ಗಳು ಕುಣಿತಾ ಇವೆ. ಆದರೂ ಕೂಡ ಆಗಾಗ ದೇಹ ಬಿಸಿಯಾಗಬೇಕು. ಮತ್ತೆ ಒಂದು ಜೂನಂತಲೇ ಪ್ರೋಗ್ರಾಮ್ ಆಗಿದೆ. ಅಭಿನಂದನೆಗಳು. ಫ್ಯಾಂಟಾಸ್ಟಿಕ್ ಪ್ಲೇ. ಚಪ್ಪಾಳೆಯ ಮೂಲಕ ಪೂರ್ತಿ ಬರಲಿ. ಚಪ್ಪಾಳೆಯ ಮೂಲಕ ಪೂರ್ತಿ ಬರಲಿ. ಕೆಳಗೆ ಕೆಳಗೆ ಸ್ಟೇಜಿಗೆ ಬೈಕ್ ಪಾಸಿಂಗ್. ನಮ್ಮ ನಡುವೆ ಮತ್ತೊಮ್ಮೆ ರಾಕೇಶ್ ಪೂಜಾರಿ ಗೋಳ ಇವರು.
ಈ ಪ್ರದರ್ಶನ ಎಲ್ಲ ಭಕ್ತವೃಂದ ಸಾಂಸ್ಕೃತಿಕ ಚಂದವನ್ನು ಉಣ್ಣುವ ನಮ್ಮೆಲ್ಲ ಅಭಿಮಾನಿಗಳು ಇದನ್ನು ಅತ್ಯಂತ ಪ್ರೀತಿಯಿಂದ ವೀಕ್ಷಿಸಬೇಕಾಗಿ ವಿನಂತಿಸುತ್ತಿದ್ದೇವೆ.